ತಂಡವು ಕೂಡ ಏನೋ ಕಡಿಮೆ ಇಲ್ಲ. ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ಸನ್ನದ್ಧ ಮಾಡುವಂತಹ ಪ್ರಬಲ ಎದುರಾಳಿ ಪ್ರೀತಮ್ ದೀಕ್ಷಿತ್, ಮಿಥಿಲ್ ಸೌತಾನೆ, ಸಚಿನ್ ಪ್ರತಾಪ್, ಅಭಿ, ರತನ್ ಜೂನಿಯರ್, ಮನೀಶ್, ಹೇಮರಾಜ್, ಅಫ್ರೈತ್, ಅಜ್ಮಲ್ ಮತ್ತು ಮೊದಲಾದ ತಾರೆಗಳ ತಂಡ. ಅತ್ಯಂತ ಪ್ರಬಲ ಜೂನಿಯರ್ ಸೀನಿಯರ್ ಆಟಗಾರ ಸಮಾಗಮ. ಲೇಡೀಸ್ ಅಂಡ್ ಜೆಂಟಲ್ಮನ್, ಹಿಯರ್ ಇಸ್ ದ ಟೀಮ್ ಶ್ರೀ ಧರ್ಮಸ್ಥಳ ಮಂಜುನಾಥ SGR. ದ್ವಿತೀಯ ಸ್ಪರ್ಧೆ ಇದೀಗ ಪ್ರಾರಂಭವಾಗುತ್ತಾ ಇದೆ. ಅತ್ಯಂತ ಪ್ರಬಲ ಎರಡು ತಂಡಗಳ ನಡುವೆ ಕಾದಾಟ. SES ಫ್ರೆಂಡ್ಸ್ ಕ್ಲಬ್ ಕಡಬ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸಮಾಗಮ. ಜೊತೆಯಲ್ಲಿ ಕರಾವಳಿಯ ಅತ್ಯಂತ ಪ್ರಬಲ ತಂಡ SDR. ಬಂಧುಗಳ ಎರಡು ಪ್ರಬಲ ತಂಡಗಳ ನಡುವೆ ಈ ಪಂದ್ಯ ಆರಂಭವಾದ ಈ ಕ್ಷಣದಲ್ಲಿ ವಾಹಿನಿಯಲ್ಲಿ ವೀಕ್ಷಕರ ಸಂಖ್ಯೆ ಬಹಳಷ್ಟು ಏರಿಕೆ ಕಾಣ್ತಾ ಇದೆ. ಪವನ್ ಕಡಿಯಾಲ್, ಪ್ರಪಂಚನ್ ಮೊದಲಾದ ಪ್ರೋ ತಾರೆಗಳನ್ನ ಅಸಿಸ್ಟೆಂಟ್ ಸ್ಕೋರರ್ ಜೊತೆ ಸೇರುವಂತೆ ರಾಜೇಶ್ ಹೊಸಮಠ, ಸುಬ್ರಹ್ಮಣ್ಯ ಕಲ್ಲಾಜೆ. ತೀರ್ಪುಗಾರರು ಗಮನಿಸಿ, ರಾಜೇಶ್ ಕಲ್ಲಾಜೆ, ರಾಜೇಶ್ ಹೊಸಮಠ, ಸುಬ್ರಹ್ಮಣ್ಯ ಕಲ್ಲಾಜೆ. ಸ್ಪರ್ಧೆ ಆರಂಭವಾಗ್ತಾ ಇದೆ. ಸಚಿನ್ ಸುವರ್ಣ, ಪ್ರಪಂಚನ್ ಜೊತೆ ಕಡಿಯಾನ್ ರವರ ಸಂಗಮ. ಅನೂಪ್ ಆರಾಟಗಳು ಮತ್ತೊಬ್ಬ ಪ್ರೋ ತಾರೆ. 4 ಪ್ರೋ ತಾರೆಗಳ ಸಮಾಗಮ ನಮ್ಮ SES ಫ್ರೆಂಡ್ಸ್ ಕಡಬ ಈ ಅಂಕಣದಲ್ಲಿ ಕಾಣಬಹುದು. ಎದುರಾಳಿ ಏನು ಕಡಿಮೆ ಇಲ್ಲ, ನಮ್ಮ ಕಡಬದ ನೆಚ್ಚಿನ ಧ್ರುವ ತಾರೆ ಮಿಥಿನ್ ಗೌಡ. ಪ್ರಪಂಚದ ಸಾಳಿಯ ಮೂಲಕ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ರಾಕೇಶ್ ಮಲ್ಲಿ ಅವರ ಆಗಮನ. ಜೊತೆಯಲ್ಲಿ ಪ್ರೋ ತಾರೆಗಳಾದಂತಹ ಪ್ರಶಾಂತ್ ರೈ, ಸುಕೇಶ್ ಹೆಗಡೆ ಮೊದಲಾದ ಪ್ರೋ ತಾರೆಗಳ ಆಗಮನ. ಘನ ಅತಿಥಿಗಳ ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮಕ್ಕೆ ಅತ್ಯಂತ ಸುಂದರವಾದಂತಹ ಈ ರಸ ಸಂಜೆಯಲ್ಲಿ ಘನ ಅತಿಥಿಗಳ ಆಗಮನ. ಇದೀಗ ವೇದಿಕೆ ಆಹ್ವಾನಿತರ ಅತ್ಯಂತ ಉತ್ಕೃಷ್ಟಮಯ ವೇದಿಕೆಯಲ್ಲಿ ಘಟಾನುಘಟಿ ಅತಿಥಿಗಳೊಂದಿಗೆ ವೇದಿಕೆ ಕೈಗೂಡಿಸಲಿದೆ. ಇದೀಗ ಸ್ಪರ್ಧೆ ಮುಂದುವರಿತಾ ಇದೆ. ಕಡಿಯಾ पवन गढ़िया, जी हाँ, हरियाणा की खिलाड़ी है और उत्तर भारत की ये खिलाड़ी इस प्रकार कड़ियान को कड़ी नहीं लगा पाए। देखना है कि कितना उंगली आसमान की ओर होगा। कड़ियान है ये पवन कड़ियान। प्रो कबड्डी में ज्यादातर टीमों के लिए सुपर राइट 4 पॉइंट
पवन खटिया, यहाँ मितिन गौड़ा हमारी थ्रो की चमकता हुआ सितारा। ಮಿಥಿನ್ ಸ್ವಂತ ಅಂಗಳದಲ್ಲಿ ಆಡುವಂತಹ ಒಂದು ವಿಶೇಷ ಅವಕಾಶ. ಬೋನಸ್ ಅಂಕದೊಂದಿಗೆ ಖಾತೆ ಪ್ರಾರಂಭವಾಗುತ್ತಾ ಇದೆ ಎಸ್ಡಿಎಂ. 4-1ರಲ್ಲಿ ಮತ್ತೊಂದು ಪವನ್ ಸೂಪರ್ ಟೆಕ್ ಲಾನ್. couple of points. ಮಿಥಿನ್ ಅಂತಿಮ ಆಟಗಾರ. ಆರಂಭದ ನಿಮಿಷದಲ್ಲಿಯೇ ಭದ್ರವಾದಂತಹ ದಾಳಿ ಪವನ್ ಕಡಿಯಾಲ್. 2 ದಾಳಿಗಳು 6 ಅಂಕಗಳು. Yes! Now this is an excellent replay of Mithin Gowda. Really great. Prabanchan 6-4 super take lawn. Official timeout. ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಇದರ ನೇತೃತ್ವದಲ್ಲಿ ಕಡಬದಲ್ಲಿಯೇ ಕಂಡರಿಯದಂತಹ ಅದ್ದೂರಿಯ ಕಬಡ್ಡಿ ಪಂದ್ಯಾಕೂಟವನ್ನು ಎಸ್ಆರ್ ಲೇಔಟ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಮಿಥಿನ್ ದಾಳಿಯಲ್ಲಿ ಕೇವಲ 2 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಲೆಫ್ಟ್ ಕಾರ್ನರ್ ಅಲ್ಲಿ ಸಚಿನ್ ಸುವರ್ಣ, ರೈಟ್ ಕಾರ್ನರ್ ಅಲ್ಲಿ ಕಿರಣ್. ಈ ಬಾರಿ ಕಿರಣ್ ಅವರ ಪ್ರಯತ್ನ ಕೈಗೊಳ್ಳುತ್ತಾ ಇದೆ. ಮತ್ತೆ ಮಿಥಿನ್ ಇನ್ನೊಂದು ಅಂಕ 6-5. ದಾಳಿಯಲ್ಲಿ ಗಡಿಯಾಲ್ 6-5 मात्र 1 अंक के अंतर की बढ़त है सीआरसी. इस प्रकार प्रीतम की अनपेक्षित कोशिश नाकाम रहा. प्रयत्न ಕೈಗೊಳ್ಳುತ್ತಾ ಇದೆ 7-5. ಒಂದು ಕಡೆ ಮಿಥಿನ್ ರವರ ಏಕಾಂಗಿ ಪ್ರಯತ್ನ, ಡಿಫೆಂಡರ್ಗಳ ಅಸಫಲತೆ ಪರಿಣಾಮ ದಾಳಿಯಲ್ಲಿ ಅಂಕಗಳನ್ನು ಗಳಿಸುವಂತ ಪ್ರಯತ್ನದಲ್ಲಿ ಮತ್ತೆ ಮಿಥಿನ್ 7-5 7-5. कड़ियाल फिर से आक्रमण करेंगे. सुपर टैकल ऑन है. इस प्रकार कड़ियाल को कड़ी लगाई. सुपर टैकल, ये है टैकल लाजवाब. और ये पहली बार टैकल हुआ है. टाइम आउट की अपेक्षा एसडीएफ की ओर से 7-7 की बराबरी पर 7 ಅಂಕಗಳ ಸಮಬಲದಲ್ಲಿ ಪಂದ್ಯ ಇದೆ. ಮತ್ತೆ ದಾಳಿಯಲ್ಲಿ ಮಿಥಿನ್ ಮುರ್ಜಾನ್, ರೈಟ್ ಕಾರ್ನರ್ ಪ್ರಸ್ತುತ, ಲೆಫ್ಟ್ ಅಲ್ಲಿ ಸಚಿನ್ ಸುವರ್ಣ. ಎಸ್ ನಾವು ಅನೂಪ್ ಆರಾಟ ಕಡಬ. ಇನ್ನೊಂದು ತಾರೆ ಕಸ್ಟಮ್ಸ್ ಆಟಗಾರ ಅನೂಪ್. ಕಾಸರಗೋಡು ಉದುಮದ ಆರಾಟ ಕಡಬಿನಿಂದ ಬೆಳೆದಂತಹ ತಾರೆ. ಇವು ಮುಂಬೈಗಾಗಿ ಪ್ರೋ ಕಬಡ್ಡಿ ಆಡಿದಂತಹ ತಾರೆ. ಪ್ರಸ್ತುತ ಕಸ್ಟಮ್ಸ್ ಬೆಂಗಳೂರು. ಜುವೋ ಡೈನೈ 7-7 ಸಮಬಲದಲ್ಲಿ ಬಂದಿದೆ. ಸಚಿನ್ that is the tackle point. 8-7. What a match. Prabanchan super tackle is on. Prabanchan
gets a couple of points to SES Friends Club Kadapa 10-7. ಅದ್ಭುತವಾದಂತಹ ಪ್ರಯತ್ನವಾಗಿತ್ತು ಮಿಥುನ್. ಕೊನೆಯ ಹಂತದಲ್ಲಿ ಟಕಲ್ ಆಗಿದೆ. ಇದರ ನಡುವೆ SDM ಆಲ್ ಔಟ್ ಆಗಿದೆ. 13-7. फिर से पवन खड़िया की आक्रमण. पहली रेड पर 4 अंक प्राप्त करने वाले ये हरियाणा खिलाड़ी हैं पवन. पैरों की सवाल 13-7 ಸ್ಪರ್ಧೆ ಇದೆ. 6 ಅಂಕಗಳ ಅಂತರ. ಸಚಿನ್ ಸುಳ್ಯದ ಐವರ್ನಾಡಿನ ತಾರೆ ಸಚಿನ್ 13-7 6 ಅಂಕಗಳ ಅಂತರದ ಹಿನ್ನಡೆಯಲ್ಲಿ SDS ಮುನ್ನಡೆಯಲ್ಲಿ SES ಫ್ರೆಂಡ್ಸ್ ಕ್ಲಬ್ ಚಿರತೆಯಂತೆ ಮುನ್ನಗ್ಗುವಂತಹ ವೇಳೆ ಅಂಕ ಬೋನಸ್ ಮೂಲಕ ಸಚಿನ್ ಖಾತೆಗೆ SDM ಖಾತೆಗೆ 8-13. ಅಂಕಗಳಲ್ಲಿ 12-9 ಅಂತರ ಕೇವಲ 3 ಅಂಕಗಳಾಗಿವೆ. ಅನೂಪ್ ಆರಾಟ್ಕಳ ಮುಂದಿನ ಸ್ಪರ್ಧೆ ಸಭಾ ಕಾರ್ಯಕ್ರಮದ ತರುವಾಯ ಆರಂಭವಾಗಲಿದೆ. ಬೋನಸ್ಗೆ ಬೋನಸ್, ಮೊಯ್ಗೆ ಮೊಯ್. ಮಿಥಿನ್ 13-9 13-9. Yes, couple of points, 3 points I think. Yes, 3 points, excellent super ride, Mithun Gowda. Yes, that is a comeback. Now Kadia 13-12 13-12 13-12 ഒരൊറ്റ പോയിന്റിൽ ആണ് ഇപ്പോൾ കടബ ലീഡ് ചെയ്യുന്നത്. Kadia खाली हाथ लौटे हैं पवन. मिथुन क्या लाजवाब खेल पेश किए हैं इस पूरी खेल पर. 13-12 13-12. यहाँ किरण की प्रयास 13-13 सवा 13 कड़िया ವೀಕ್ಷಕರೇ ರತನ್ ಜೂನಿಯರ್ ಅವರು ಲಾಬಿ ಆಗಿದ್ದಾರೆ. ವೀಕ್ಷಕರೇ ತಾವುಗಳು ಕೂಡ ಒಳಭಾಗದಲ್ಲಿ ಆಸನವನ್ನು ಸ್ವೀಕರಿಸಬಹುದು. ಪ್ರವೇಶ ದ್ವಾರದಲ್ಲಿ ಕೂಪನ್ಗಳಿವೆ. ಕೂಪನ್ಗಳನ್ನು ಪಡೆದುಕೊಳ್ಳುವ ಮೂಲಕ 15-30 ಸಚಿನ್ ಪ್ರತಾಪ್ ಅದು ವೇಗ, ಅದು ಸಚಿನ, ಅದು ಪ್ರತಾಪನ ಪ್ರತಾಪ. 14ರ ಸಮಬಲದಲ್ಲಿ 14 each. ಸಮಬಲದಲ್ಲಿ ಬಂದಿದೆ. ये है सचिन पवन कड़िया. आप देखते हैं कि पहले राइड क्या जबरदस्त राइड की. उसके बाद 2 राइड पर 6 अंक प्राप्त करने वाले इस बार बोनस. सुपर टेकल इज ऑन. सचिन प्रताप एक्सप्रेस राइड
ಆಫ್ ಐವರ್ನಾಡ್ ಸುಳ್ಯ ಸಚಿನ್. लगातार आक्रमण पवन कड़ियान के ओर से, शायद ये हवाई जहाज में आने वाले एकमात्र खिलाड़ी हैं शायद इस प्रतियोगिता में, पवन कड़ियान. कड़ियान रवरನ್ನ ದ್ವಿತೀಯ ಬಾರಿಗೆ ಹಿಡಿಯಲಾಗಿದೆ. ಎಸ್ಡಿಎಂ ಆಟಗಾರ ಮತ್ತೆ ಸೂಪರ್ ಟೆಕಲಾನ್. ಇಲ್ಲಿ ಮಿಥಿನ್ ಅಂಕಣದಲ್ಲಿ ಸಚಿನ್ ಸುವರ್ಣ ಮತ್ತು ಅನೂಪ್. ಎಸ್ಇಎಸ್ ಪಾಳೆಯಲ್ಲಿ ಇದರ ನಡುವೆ ಇನ್ನೊಂದು ಅಂಕ. ಆಲ್ ಔಟ್ ಆದ ಸ್ಥಿತಿಯಲ್ಲಿ ಎಸ್ಇಎಸ್. ಎಸ್ಡಿಎಂ 16-15 ಸರಿಯಾ? 16-15 ರೈಟ್. 16-15 in favor of Ujira. SDM. First man. SES wins the Kadapa all out. Bonus point for Kadapa and 3 points for SDM Ujira. 19-60. 3 ಅಂಕಗಳ ಮುನ್ನಡೆ ಪ್ರಥಮ ಅವಧಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ಪರ್ಧೆ ಎರಡು ತಂಡಗಳು ಸಮಾನ ಶಕ್ತಿ ಉಳ್ಳಂತಹ ಆಟಗಾರರ ಸಂಗಮವಾಗಿದೆ. ಎಸ್ಇಎಸ್ ಫ್ರೆಂಡ್ಸ್ ಕ್ಲಬ್ ಕಡಬ ವಿರುದ್ಧ ಎಸ್ಡಿಎಂ. ಸತತವಾದ ಅಸಫಲತೆ. ಪ್ರಪಂಚನ್ ದಾಳಿಯಲ್ಲಿ 21-60. ಮಿಥಿನ್ ಗೌಡ ಮತ್ತು ಸಚಿನ್ ಪ್ರತಾಪ ಅವಳಿ ದಾಳಿಗಳು ಎಸ್ಡಿಎಂಗೆ ವರದಾನವಾಗುತ್ತಾ ಇದೆ. ಈ ನಡುವೆ ಏಕಾಂಗಿ ಪ್ರಯತ್ನ ಮನೀಶ್ ಅವರಿಂದ ಅಸಫಲತೆ. ಪ್ರಪಂಚನ್ ಒಂದಂಕ. ಅಂಕದೊಂದಿಗೆ ಪ್ರಪಂಚನ್ ಮರಳುವಾಗ 17-21. ಮಿಥಿನ್ ಮತ್ತೆ 21-17. ನಾಲ್ಕು ಅಂಕಗಳ ಅಂತರದಲ್ಲಿ ಬಂದಿದೆ. ಪ್ರಪಂಚನ್ ಈ ಬಾರಿ ಟಚ್ ಪಾಯಿಂಟ್ ದೀಕ್ಷಿತ್ ಅವರನ್ನು ಟಚ್ ಮಾಡುವ ಮೂಲಕ 18ಕ್ಕೆ ತಲುಪಿದೆ. 22-18. ಸಚಿನ್. ಓಹೋ ವೇಗ. ಒಂದೊಂದು ಅಂಕಗಳು ದಾಳಿಗಳ ಮೂಲಕ ಭಿನ್ನ ತಂಡಗಳಿಗೆ ಲಭ್ಯವಾಗುತ್ತಾರೆ. 23-18 ಸ್ಪರ್ಧೆ ಇದೆ. 23-18. We are in the first half of the second match, which is between SDM versus SES Friends Kadapa. Bonus for Prabhanjan. Prabhanjan, Mithin Gowda, Sachin Suvarna, Pavan Kadiyan. They are the pro stars and Anup Arat Kadapa. ಸತತವಾದಂತಹ ಅಸಫಲತೆ. ಮಿಥಿನ್ ರವರ ಶಾಖೆ ಚಂಗಿದೆ. ಎಸ್ಡಿಎಂ ಪಾಳದಲ್ಲಿ ದಾಳಿಯ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತಹ ಧ್ರುವ ತಾರೆ ಮಿಥಿನ್ 24-19. बोनस कड़ियान की ओर से यहाँ सचिन बहुत जबरदस्त खिलाड़ी हैं. सचिन प्रताप फिलहाल आक्रमण करते हुए अपने पैरों का इस्तेमाल किया है और इस बार अनूप द्वारा टैकल. परिणाम एक अंक एसईएस की खाते पर. 24-21 ನಂತರ ಕೇವಲ 3 ಅಂಕಗಳು. ಪ್ರಥಮ ಅವಧಿಯಲ್ಲಿಯೇ ಎರಡು ಕಡೆಗಳಿಂದ ಭರ್ಜರಿ ಪೈಪೋಟಿ. ಪ್ರಥಮ ಪ್ರಯತ್ನ ಅಲ್ಪ ಅಸಫಲತೆ ಕಂಡರೂ ಕೂಡ ಹೊಂದಾಣಿಕೆಯ ಪರಿಣಾಮ. ಫಸ್ಟ್ ಹಾಫ್ ಈಸ್ ಓವರ್. ಮೊದಲ ಅವಧಿ ಮುಕ್ತಾಯವಾಗ್ತಾ ಇದೆ. 25-22 3 ಅಂಕಗಳ ಮುನ್ನಡೆಯೊಂದಿಗೆ ತಂಡ ಎಸ್ಡಿಎಂ Ujira 25-22 but first half is over in favor of team SDM.
ಬಂದಿದ್ದಾರೆ. ಶ್ರೀ ಪುರುಷೋತ್ತಮ ಪೂಜಾರಿ, ಶ್ರೀ ರತನ್ ಶೆಟ್ಟಿ, ಶ್ರೀ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಜೊತೆಯಲ್ಲಿ ಅತ್ಯಂತ ಉತ್ಕೃಷ್ಟ ಉಪಸ್ಥಿತಿ ನಮ್ಮ ರಾಜ್ಯ ಅಮೇಚೂರಿ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾದ ರಾಕೇಶ್ ಮುಲ್ಲಿ. ದ್ವಿತೀಯ ಅವಧಿ ಆರಂಭವಾಗ್ತಾ ಇದೆ. ಸೆಕೆಂಡ್ ಹಾಫ್ ಆಫ್ ದಿ ಮ್ಯಾಚ್ 25-22. SDM leading by 3 points. ಮಿಥಿನ್ ತಾಳಿಯಲ್ ಇಲ್ಲಿಂದ ಕೇವಲ 7-8 ಕಿಲೋಮೀಟರ್ ದೂರದಲ್ಲಿ ಮನೆ. ತಂದೆಯವರ ಉಪಸ್ಥಿತಿಯಲ್ಲಿ ಇನ್ನಷ್ಟು ಪವರ್ ಬರುತ್ತಾ ಇದೆ ಮಿಥಿನ್ ರವರ ಆಟಕ್ಕೆ. पवन खड़िया, ये दूसरी अवधि है और इसमें क्या कर पाएंगे। और इस बार एक बार फिर से गलती प्रीतम से SDM की ओर से दूसरी बार इस प्रकार की गलती की गई है। और इस प्रकार रंगों की बढ़कर 23, 25, 23, 25 सचिन प्रताप ಸತತವಾದಂತಹ ವಿಫಲತೆಯ ಬಳಿಕ ಸಚಿನ್ ಸುವರ್ಣ ಅವರ ಕೈಚಳಕ ಇದೀಗ ಪಂದ್ಯ ತಂಡಕ್ಕೆ ಇನ್ನೊಂದು ಅಂಕ ಜೋಡಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಾಗ ಅಂತರ 1ಕ್ಕೆ ಕಡಿಮೆಯಾಗಿದೆ. 25-24 ಒಂದೇ ಒಂದು ಅಂಕದ ಅಂತರದಲ್ಲಿ ಮುನ್ನಡೆ SDM. पवन गड़ियाल लंबे कद के खिलाड़ी हैं, अपना पैरों पर कुछ हल्के से अलग से करना चाहते हैं. जी हाँ, जिनके बंगाल वारिस के गुरु माननीय जगदीश कुंबले जी जिनके सामने ये खेल दिखाते हैं और ये है मिथुन, 1 अंक मिले हैं. ಪ್ರಪಂಚ ತಾಳಿಯ ಮೊತ್ತರು ತಾಳೆ 26-24 2 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಬೋನಸ್ ಅಂಕ ಪ್ರಪಂಚನ್ ಕಬಡ್ಡಿಗಾಗಿಯೇ ಮಾಡಿದಂತಹ ಶರೀರ, ಉದ್ದ ಮತ್ತು ಅದೇ ಪ್ರಕಾರದ ಶರೀರ ಭಂಗಿ ಪ್ರಪಂಚ. बोनस दिया गया है 27-25, 27-25 ನೆರೆದಿರುವಂತಹ ಪ್ರೇಕ್ಷಕರನ್ನ ಅತ್ಯಂತ ಉತ್ಸಾಹದ ತುತ್ತ ತುದಿಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಈ ನಡುವೆ ಗಡಿಯಾಲ್ जी हाँ, ये निर्णय होगा 2 पॉइंट की, बिल्कुल सही है. 27 की बराबरी पर 27 ಸಮಬಲದಲ್ಲಿ ಪಂದ್ಯ ಇದೆ. ಎರಡೂ ಕಡೆಗಳಿಂದ ಪ್ರಬಲ ಹೋರಾಟ. ಮಿಥಿನ್ ಬಂಗಾಲ್ ವಾರಿಸ್ ಅಲ್ಲಿ ಅವಕಾಶವನ್ನು ಮಾಡಿಕೊಂಡಂತಹ ಜಗದೀಶ್ ಕುಂಬಳೆ ಅವರ ಉಪಸ್ಥಿತಿಯಲ್ಲಿ ಮಿಥಿನ್ ರವರ ಅದ್ಭುತ ಸಾಧನೆಯ ಆಟ. 28-27 ಪ್ರಸ್ತುತ ಪಂದ್ಯ. SDM ಉಜಿರೆ ಮುನ್ನಡೆ. ಪ್ರಪಂಚ ಗೌರವಾನ್ವಿತ ಪ್ರಮುಖ ಅತಿಥಿಗಳ ಆಗಮನ ಇದೆ. ಇನ್ನೇನು ಘನ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮವು ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಸಚಿನ್ ಪ್ರತಾಪ್ ಸೆಂಟರ್ ಲೈನ್ 1-2 ಇಂಚುಗಳ ಅಂತರದಲ್ಲಿ ಟ್ಯಾಕಲ್ ಆಗಿದೆ. ಕಡಬ ಸಮೀರ್ ಮುರ್ಜಾನ್ ಈ ತಾರೆಗಳ ಜುಗಲ್ಬಂದಿಯ ಪರಿಣಾಮ ಇವಾಗ ಟ್ಯಾಕಲ್ ಆಗಿದೆ. ಇದರ ನಡುವೆ ಮತ್ತೆ ಪವನ್ 28 ಸಮಬಲದಲ್ಲಿ ಪಂದ್ಯ ಇದೆ.
ಮಿಥುನ್ ಮತ್ತೆ ಕಾದರನ ಸಚಿನ ಕಡಪದ ಧ್ರುವ ತಾರೆಗಳು ಫೈಜಲ್ ಮತ್ತು ಫರ್ಜಾನ್ ಮುರ್ಜಾನ್ ಡಿಫೆಂಡರ್ಗಳಾಗಿ ಆಡುವಂತಹ ಅವಕಾಶ ಇದೆ ನಡುವೆ ಗೌರವಾನ್ವಿತ ಸಚಿವರಾದ ಶ್ರೀ ಎಸ್ ಅಂಗಾರ ಅವರ ಆಗಮನ ಆಗುತ್ತಾ ಇದೆ. ಅತ್ಯಂತ ಗೌರವಾನ್ವಿತ ಅತಿಥಿಗಳಿಗೆ ಅತ್ಯಂತ ಪ್ರೀತಿ ಗೌರವ ಆಧಾರಗಳ ಸ್ವಾಗತ. ಇದೀಗ ಉದ್ಘಾಟನಾ ಸಮಾರಂಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಅತಿಥಿಗಳ ಘನ ಉಪಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಶ್ರೀ ಎಸ್ ಅಂಗಾರ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ. Kadia 31-28, Kadaba 28, SDM 31 on this occasion. दो अंक दिया गया है. जी हाँ, खेल आगे बढ़ता हुआ 29-30, 31-30 विश्राम की मांग है. ಮುಂದುವರಿಯುತ್ತಾ ಇದೆ ಸ್ಪರ್ಧೆ 31-30ರಲ್ಲಿ ಒಂದು ಅಂಕದ ಅಂತರದಲ್ಲಿ ಪಂದ್ಯ ಇದೆ ಎಸ್ಡಿಎಂ. ಇದು ಲೀಗ್ ವಿಧಾನದ ಸ್ಪರ್ಧೆಯಾಗಿದೆ. ಜಿಹಾಮಿತಿನ್ ಫೈಜಲ್ ಅನೂಪ್ ಕಿರಣ್ ಪ್ರಪಂಚನ್ ಕಡಿಯಾನ್ और सचिन मिले हैं मिथुन के लिए और इस प्रकार 2-32 पर पहुंच चुके हैं एसडीएम. 30 अंक कड़बा 32-30 प्रपंचन अत्यंत ಭರವಸೆಯ ಆಟಗಾರ ಅನುಭವಸ್ಥತಾರೆ. ಪ್ರೋ ಕಬಡ್ಡಿ ಆಡಿ ಅನುಭವ ಹೊಂದಿದಂತಹ ಪ್ರಪಂಚನ ದಾಳಿಯಲ್ಲಿ 2 ಅಂಕಗಳಲ್ಲಿ ಅಂತರವನ್ನ ಕಾಪಾಡಿಕೊಂಡು ಇದೀಗ ಸಚಿನ್ ರವರ ದಾಳಿ. ಸಚಿನ್ ಪ್ರತಾಪ ಗೌರವಾನ್ವಿತ ಸಚಿವರ ಉಪಸ್ಥಿತಿಯಲ್ಲಿ ಮಾಡುವಂತಹ ಅಪರೂಪದ ಅವಕಾಶ ನಮ್ಮ ಆಟಗಾರರಿಗೆ. ಪ್ರತಾಪನ ಪರಾಕ್ರಮ ಬಲಗಾಲಲ್ಲಿ ಟಚ್ ಮಾಡಲಾಗಿದೆ. ಪರಿಣಾಮವಾಗಿ ನೋಡಿ, ವಿಡಿಯೋ ಮಾಡುವವರು ಫ್ಲಾಶ್ ಲೈಟ್ ಅನ್ನು ಆಫ್ ಮಾಡಿ. ನಮ್ಮ ತೀರ್ಪುಗಾರರಿಗೆ ಸಮಸ್ಯೆ ಆಗುತ್ತಾ ಇದೆ. ಫ್ಲಾಶ್ ಲೈಟ್ ಬಂದ್ ಮಾಡಿ. ಬೋನಸ್ಸಿಗೆ ಬೋನಸ್, ಇಲ್ಲಿ ಬೋನಸ್, ಇಲ್ಲಿ ಬೋನಸ್. ಮೂವತ್ತಮೂರು 32 ಮಿಥುನ್ ರವರ ಬಂಧನವಾಗಿದೆ. ಅನೂಪ್ ದಾಳಿಯಲ್ಲಿ ಕಸ್ಟಮ್ಸ್ ಬೆಂಗಳೂರು ಅನೂಪ್ 33-32. ಮಿಥುನ್ ಅವರ ಬಂಧನದ ಬಳಿಕ ಇದೀಗ ಸಚಿನ್ ಪ್ರತಾಪನ ದಾಳಿ ಮುಂದುವರಿದಾಗ ಒಂದೇ ಒಂದು ಅಂಕದ ಅಂತರದಲ್ಲಿ ಬಂದಿದೆ
ಕಡಬ ಹಿನ್ನಡೆಯಲ್ಲಿ ಉಜಿರೆ ಮುನ್ನಡೆ. ಶರವೇಗದ ದಾಳಿಯ ತರುವಾಯ ಬೋನಸ್ ಅಂಕ 34-32 ಪ್ರಪಂಚ. ಈ ಪಂದ್ಯಾವಳಿ ಮುಕ್ತಾಯದ ಹಂತಕ್ಕೆ ಬರುತ್ತಾ ಇದೆ. ಸಭಾ ಕಾರ್ಯಕ್ರಮದ ತಯಾರಿಯಲ್ಲಿ ಆಯೋಜಕರಿದ್ದಾರೆ. ಪ್ರೀತಮ್ ರವರು ಸರಿಸುಮಾರು 4 ಬಾರಿ ಅದೇ ಪ್ರಯತ್ನವನ್ನು ಮಾಡಿದ್ದಾರೆ. 4 ಬಾರಿಯೂ ಕೂಡ ಪ್ರೀತಮ್ ರವರು ಅಸಫಲರಾಗಿದ್ದಾರೆ. ಅತ್ಯುತ್ತಮ ಜಂಪ್. ಟೀಮ್ ಮ್ಯಾನೇಜರ್ ಆಟಗಾರ ಯಾಕೂಬ್ ರವರ ಮುಖದಲ್ಲಿ ಅಲ್ಪ ಮಂದಹಾಸ ಬೀರುತ್ತಾ ಇದೆ. 34-33, 34-33. Sachin. Ujire SDM leading by 1 point. What a match this is really. This is high voltage match and anticipation. What a ride. Single point for SDM. Time off for SDM. 35-33. 35-33. ಕಡಬ ಆಟಗಾರರ ಬದಲಿ ಪ್ರಯೋಗ ನಡೀತಾ ಇದೆ. ಸಾಲಿಕ್ ಒಳಬಂದವರ ಇದೀಗ ಪ್ರಪಂಚ ದಾಳಿಯಲ್ಲಿ 35-33. ಅಂತಿಮ 5 ನಿಮಿಷ. ಹೊಂದಾಣಿಕೆ ಕಾಂಬಿನೇಷನ್ ಅಂದ್ರೆ ಇದು. ಜೊತೆಯಾಗಿ ಹಿಡಿಕೊಳ್ಳುವ ಮೂಲಕ ಇನ್ನೊಂದು ಅಂಕ ಲಭ್ಯವಾಗುತ್ತಾ ಇದೆ. 36-33, 36-33. ಪ್ರತಾಪ ಮತ್ತೊಮ್ಮೆ. बिल्कुल बढ़िया प्रदर्शन है प्रताप की. अंतर 4 अंकों की अंतर हो चुके हैं. गडियाल पवन गडिया. जी हाँ, बोनस के साथ लौटे हैं पवन. 37-34. बिल्कुल सही है सब कुछ. दोनों टीम खड़ा संघर्ष करते हुए इस खेल के लिए. सालिक खड़वा और फैजल के बीच में ये प्रयोग. आखिरी 4 मिनट. लास्ट 4 minutes to full time. 39-34. पवन कड़िया. अंतराल के बाद मिथिन की आक्रमण. 4 अंकों की अंतर फिलहाल मौजूद है. 39-40-35, 39-35. यह है मिथिन. 41-40-35. 40-35 अंतिम आटगार अनूप. ರತನ್ ಜೂನಿಯರ್ ಮತ್ತು ಅಭಿ ನಡುವೆ ಹೊಂದಾಣಿಕೆ. ಪರಿಣಾಮ ಅನೂಪ್ ಬಂಧನ. ತ್ವರಿತಗತಿಯಲ್ಲಿ ಬಿಡುಗಡೆ. ಬಂಧನ ಬಿಡುಗಡೆ. ಆಲ್ ಔಟ್ ಆಗಿದೆ. 43-36. ಕುಡಿಯುವ ನೀರಿನ ವ್ಯವಸ್ಥೆ. ಪ್ರಥಮ ಚಿಕಿತ್ಸಾ ವಿಭಾಗ ಇಲ್ಲಿ. ಅಂತಿಮ ಘಟ್ಟಕ್ಕೆ ಬರುತ್ತಾ ಇದೆ. 36 ವಿರುದ್ಧ 43 ಅಂಕಗಳೊಂದಿಗೆ ಎಸ್ಡಿಎಂ ಯಶಸ್ವಿ 7 ಅಂಕಗಳ ಅಂತರದಲ್ಲಿ ಪಂದ್ಯ ದಾಳಿಯಲ್ಲಿ
बोनस के लिए मांग है, लेकिन एक ही टच पॉइंट मिलेगा। सचिन सुवर्ण को आउट किया गया है। 44-36। ನಲವತ್ತ 6 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ನಿಧಾನಗತಿಯ ದಾಳಿ ಸಚಿನ್ ಪ್ರತಾಪ. ಅಂತಿಮ 2 ನಿಮಿಷದಲ್ಲಿ 6 ಅಂಕಗಳ ಅಂತರ. 2 ನಿಮಿಷ, ಲಾಸ್ಟ್ 2 minutes. And that is the combination. ಮುರ್ಜಾನ್ ಮತ್ತು ಸಾಲಿಹ್ ಕಡಬದ ಧ್ರುವಧಾರೆಗಳ ಒಗ್ಗಟ್ಟಿನ ಜುಗಲ್ಬಂದಿಗೆ ಪ್ರತಾಪನ ಬಂಧನ. So time is over for both the team. 44-39. Team SDM leading by 5 points. ಇನ್ನೇನು 2 ನಿಮಿಷಗಳು ಕೂಡ ಪಂದ್ಯದಲ್ಲಿಲ್ಲ. 5 ಅಂಕಗಳ ಅಂತರದಲ್ಲಿದೆ. ಏನು ಆಗಬಹುದು. ಪ್ರಪಂಚ ಅಭಿಯವರ ಏಕಾಂಗಿ ಪ್ರಯತ್ನ. ಒಂದಂಕವನ್ನು ನೀಡಲಾಗಿದೆ. ನಿತಿನ್ 4 ಅಂಕಗಳು ಅಂತರದಲ್ಲಿ ಎಸ್ಡಿಎಂ. Last minute of the match. ಅಂತಿಮ ನಿಮಿಷದಲ್ಲಿ ಪಂದ್ಯ ಇದೆ. And it should be excellent tackle. Dixit, one more player of Kadaba. Dixit taken that catch and ನೋಡಿ, ಆಂಬುಲೆನ್ಸ್ ಡ್ರೈವರ್ ತಕ್ಷಣವೇ ತಮ್ಮ ವಾಹನವನ್ನು ಸೇರಿಕೊಳ್ಳುವಂತೆ ತುರ್ತಾಗಿ ಕರೆ. ಆಂಬುಲೆನ್ಸ್ ಡ್ರೈವರ್ ಎಲ್ಲಿದ್ರು ಕೂಡ ತಮ್ಮ ವಾಹನದ ಬಳಿ ತಲುಪುವಂತೆ ವೇಗದಲ್ಲಿ. ದಯವಿಟ್ಟು ಆಂಬುಲೆನ್ಸ್ ಡ್ರೈವರ್ ಎಲ್ಲಿದ್ರು ಕೂಡ ತಕ್ಷಣವೇ ತಮ್ಮ ವಾಹನಕ್ಕೆ ಬನ್ನಿ. ವಾಹನದ ಬಳಿ ಆಂಬುಲೆನ್ಸ್ ಹೋಗಿ. ಜಿಯೋ ಡೈರೆಕ್ಟ್ 45-41. 4 ಅಂಕಗಳ ಅಂತರದಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಕಡಬ ತಂಡಕ್ಕೆ ಟೆಕ್ನಿಕಲ್ ಪಾಯಿಂಟ್. 45 ಬೋನಸ್ ಅಂಕ. Match is over. 46-42. SDM Ujure on the match by the margin of 4 points. So congratulations to the winning team and over to the stage. ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ.